ಹಿಂದುತ್ವದ ಗಟ್ಟಿ ನೆಲವಾಗಿರುವಂತಹ ಕರಾವಳಿಯಲ್ಲಿ ಹಿಜಾಬ್ ವಿವಾದ ಸದ್ಯ ತನಗಾಗುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಉಡುಪಿ ಮಣಿಪಾಲದಲ್ಲಿರುವ ಎಂಜಿಎಂ ಕಾಲೇಜಿನಲ್ಲಿ ಇದೀಗ ಹಿಜಾಬ್ ಭುಗಿಲೆದ್ದಿದೆ. ಈ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಇರುವವರೆಗೂ ಇರಲಿಲ್ಲ. ಪ್ರಾಂಶುಪಾಲರ ಆದೇಶಕ್ಕೆ ಕ್ಯಾರೆ ಅನ್ನದ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ನೇರವಾಗಿ ಕಾಲೇಜೊಳಗೆ ಪ್ರವೇಶಿಸಿದ್ದಾರೆ. ಇದೇ ವೇಳೆ ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ಗೆ ಅವಕಾಶ ನೀಡಿದ್ರೆ ನಮಗೂ ಕೇಸರಿ ಶಾಲು ಧರಿಸಲು ಅವಕಾಶ ನೀಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನೊಂದೆಡೆ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿದ್ದಾರೆ. ಒಟ್ಟಿನಲ್ಲಿ ಕಾಲೇಜು ಆವರಣ ಒಳಗಡೆ ಗೊಂದಲದ ವಾತಾವರಣ ಉಂಟಾಗಿದ್ದು, ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ನಾಯ್ಕ್ ಆಗಮಿಸಿ ವಿದ್ಯಾರ್ಥಿಗಳ ಮನವೊಲಿಕೆ ಮಾಡುವಲ್ಲಿ ಪ್ರಯತ್ನ ಮುಂದುವರೆಸಿದ್ದಾರೆ. ಈ ಹಿಂದೆ ಬುರ್ಖಾ ತೆಗೆದಿರಲು ಕಾಲೇಜಿನ ಆಡಳಿತ ಮಂಡಳಿ ಸೂಚನೆ ನೀಡಿತು. ಇನ್ನೊಂದೆಡೆ ಹಿಜಾಬ್ಗೆ ಅವಕಾಶ ನೀಡಬಾರದು ಅಂತ ಹಿಂದೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ ನಡುವೆ ಎಂಜಿಎಂ ಕಾಲೇಜಿಗೆ ಪ್ರಾಂಶುಪಾಲರು ರಜೆ ಘೋಷಣೆ ಮಾಡಿದ್ದಾರೆ. ಮುಂದಿನ ನಿರ್ಧಾರದವರೆಗೆ ಕಾಲೇಜಿಗೆ ರಜೆ ನೀಡಲಾಗಿದೆ ಅಂತ ಎಂಜಿಎಂ ಪ್ರಾಂಶುಪಾಲ ಡಾಕ್ಟರ್ ದೇವಿದಾಸ್ ನಾಯ್ಕ್ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಗೆ ಕಳುಹಿಸಲಾಗಿದೆ. ಇದಲ್ಲದೆ ಉಡುಪಿ ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್, ಉಡುಪಿ ಇನ್ಸ್ಪೆಕ್ಟರ್ ಪ್ರಮೋದ್ ಕಾಲೇಜಿಗೆ ಆಗಮಿಸಿ ಪ್ರಾಂಶುಪಾಲರ ಜೊತೆ ಮಾತುಕತೆ ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ಕೇಸರಿ ಶಾಲು ಪೇಟ ವಿದ್ಯಾರ್ಥಿಗಳು ಬುರ್ಕಾ ತೊಟ್ಟ ವಿದ್ಯಾರ್ಥಿನಿಯರನ್ನ ಕಾಲೇಜು ಆಡಳಿತ ಮಂಡಳಿ ಕಾಲೇಜಿನಿಂದ ಹೊರಗೆ ಕಳುಹಿಸಿ ಬೀಗ ಜಡಿದಿದೆ. ಒಟ್ಟಿನಲ್ಲಿ ಹಲವು ಕಾಲೇಜುಗಳಿಗೆ ಈ ವಿವಾದ ತಗಲಾಕಿಕೊಂಡಿರುವುದು ಕಾಲೇಜಿಗಾಗಿ ಕಲಿಯಲು ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಪೋಷಕರಲ್ಲಿ ಆತಂಕ ಸೃಷ್ಟಿಸಿದೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್. ಪ್ರಮೋದ್ ಹೇಳಿ, ಉಡುಪಿ ಎಂಜಿಎಂ ಕಾಲೇಜಿನಲ್ಲಿ ಇಂದು ಉಂಟಾಗಿರುವಂತಹ ಹಿಜಾಬ್ ವಿವಾದ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ಸುರೇಖಾ, ಖಂಡಿತವಾಗಿಯೂ ಏನು ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ಒಂದು ಗೊಂದಲ ಈಗ ಇವತ್ತು ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಈಗ ಪ್ರಸ್ತುತವಾಗಿ ಏನಂತ ಹೇಳಿದ್ರೆ ಹಿಜಾಬ್ ಮತ್ತು ಕೇಸರಿ ಸಾಲು ಈ ಒಂದು ಬದಲಾವಣೆ ಆಗಿದೆ. ಇವತ್ತು ಕೂಡ ಉಡುಪಿಯ ಎಂಜಿಎಂ ಕಾಲೇಜಲ್ಲಿ ಬೆಳಿಗ್ಗೆ ಏನು ಹಿಜಾಬ್ ಧರಿಸಿಕೊಂಡು ಬಂದಂತಹ ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಂಬ ನೆಲೆಯಲ್ಲಿ ಇವತ್ತು ಏನು ಕೆಲವೊಂದು ವಿದ್ಯಾರ್ಥಿಗಳು ಕೇಸರಿ ಸಾಲು ಮತ್ತು ಪೇಟವನ್ನು ಧರಿಸಿಕೊಂಡು ಬರುವಂತದ್ದು ನಡೆದಿದೆ. ಅಲ್ಲಿ ಕೆಲವೊತ್ತು ಗೊಂದಲದ ವಾತಾವರಣ ನಡೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಏನು ವಿದ್ಯಾರ್ಥಿನಿಗಳು ಏನು ಇವತ್ತು ಕೇಸರಿ ಪೇಟವನ್ನು ಧರಿಸಿಕೊಂಡು ಬಂದಿದ್ದಾರೆ. ಇದರಿಂದ ಏನು ಕಾಲೇಜು ಆವರಣದಲ್ಲಿ ಒಂದು ಗೊಂದಲದ ವಾತಾವರಣ ನಡೆದಿದೆ. ನಂತರ ಅಲ್ಲಿಯ ಏನು ಪ್ರಾಧ್ಯಾಪಕರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಈ ಒಂದು ಎರಡು ಮಕ್ಕಳನ್ನು ಹೊರಗೆ ಕಳಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ರು. ಅವರು ಏನು ಈ ಒಂದು ಮಕ್ಕಳನ್ನು ಅಲ್ಲಿಂದ ಮನೆಗೆ ಕಳಿಸುವಂತಹ ಕೆಲ ಪ್ರಯತ್ನ ಆಯಿತು. ಈಗ ಏನು ಕಾಲೇಜಿನ ಒಂದು ನಿರ್ಧಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ತಾವು ಏನು ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಳ್ಳುತ್ತದೆ ಆ ತನಕ ಏನು ಶಾಲೆಗೆ ರಜೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಏನು ಈ ಒಂದು ಗೊಂದಲ ನಡೆದಿದೆ, ಮಕ್ಕಳ ಒಂದು ಮನವೊಲಿಸಿ ಅವರಿಗೆ ಮನೆಗೆ ಕಳಿಸುವಂತ ಕೆಲಸ ಇವತ್ತು ಆಗಿದೆ ಅಂತ ಹೇಳ್ಬೋದು. ಆದ್ರೆ ಉಡುಪಿಯಲ್ಲಿ ಇವತ್ತು ನಡೆದಂತಹ ಈ ಒಂದು ಏನು ಗೊಂದಲ ಇವತ್ತು ಸಾಕಷ್ಟು ಒಂದು ಜನರಿಗೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿರೋ ಅಂತ ಹೇಳ್ಬೋದು ಸುರೇಖಾ. ಓಕೆ, ಅಂದ್ರೆ ಉತ್ತಮ ಭವಿಷ್ಯ ರೂಪಿಸಬೇಕಾದಂತಹ ವಿದ್ಯಾರ್ಥಿಗಳು ಇದೀಗ ಬೀದಿ ರಂಪಾಟ, ಅಂದ್ರೆ ಕಾಲೇಜಿನಿಂದ ಬೀದಿ ರಂಪಾಟ ಶುರುವಾಗಿರುವಂತದ್ದು. ಕಾಲೇಜ್ ಆಡಳಿತ ಮಂಡಳಿ ಕೂಡ ಇದರೊಂದು ಗೊಂದಲದ ಸೃಷ್ಟಿಯನ್ನ ವ್ಯಕ್ತಪಡಿಸಿರುವಂತದ್ದು. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತ ಗೊತ್ತಾಗ್ತಾ ಇಲ್ಲ. ಈಗ ಪ್ರಾಂಶುಪಾಲರು ರಜೆಯನ್ನ ಘೋಷಿಸಿದ್ದಾರೆ. ಎಷ್ಟು ದಿನಗಳ ಮಟ್ಟಿಗೆ ರಜೆಯನ್ನ ಸಾರಲಾಗಿದೆ ಅಂತ ಪ್ರಮೋದ್? ಸುರೇಖಾ, ಏನಂತ ಹೇಳಿದ್ರೆ ಇವತ್ತು ಏನು ವಿದ್ಯಾರ್ಥಿಗಳು ಏನು ಕಾಲೇಜಿನ ಆವರಣದಲ್ಲಿ ಇದ್ರು ಅವರನ್ನು ಇವತ್ತು ಮುಖ್ಯವಾಗಿ ಅವರ ಏನು ಹಿಜಾಬ್ ಮತ್ತು ಕೇಸರಿ ಸಾಲು ಧರಿಸಿಕೊಂಡು ಬಂದಂತಹ ವಿದ್ಯಾರ್ಥಿಗಳನ್ನು ಹೊರಗೆ ಕಳಿಸುವಂತಹ ಕೆಲಸ ಮಾಡಿದ್ರು. ಅದರ ನಂತರ ಆಡಳಿತ ಮಂಡಳಿಯನ್ನು ಸೇರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ತನಕ ಎಲ್ರಿಗೆ ಒಂದು ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಈಗ ಪ್ರಸ್ತುತವಾಗಿ ಈ ಒಂದು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಏನು ಕುಂದಾಪುರ ಭಾಗದಲ್ಲಿ ಈ ಒಂದು ಏನು
ವಿದ್ಯಾರ್ಥಿಗಳು ಹುಡುಗರು ಏನು ಕೇಸರಿ ಸಾಲನ್ನು ಹಾಕೊಂಡು ಬಂದಿದ್ದಾರೆ. ಇವತ್ತು ಇಲ್ಲಿ ವಿದ್ಯಾರ್ಥಿನಿಯರು ಪೇಟೆ ಧರಿಸಿಕೊಂಡು ಬರುವಂತದ್ದು ನಡೆದಿದೆ. ಎಲ್ಲೊಂದ್ ಕಡೆ ಈಗ ಈ ಒಂದು ಏನು ಹಿಜಾಬ್ ಮತ್ತು ಕೇಸರಿ ಪ್ರಕಾರ ಇನ್ನಷ್ಟು ಹೆಚ್ಚಿನ ಇದಾಗುವಂತದ್ದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಸುರೇಖಾ. ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ. Bang,